G5 ನೆಕ್ಸಸ್ನ ವಿನೂತನ ಯೋಜನೆಯಾದ ಏಂಜಲ್ ಗಾರ್ಡೇನಿಯಾದ ಭೂಮಿ ಪೂಜೆ. ಪುತ್ತೂರು ನಗರದಲ್ಲಿ ಬಸ್ ನಿಲ್ದಾಣದಿಂದ ಕೇವಲ ಅರ್ಧ ಕಿಲೋಮೀಟರ್ ದೂರದಲ್ಲಿನ ಕಲ್ಲಿಮಾರಿನ ಮುಖ್ಯ ರಸ್ತೆಯಲ್ಲಿ ಏಂಜಲ್ ಗಾರ್ಡೇನಿಯಾ ಹೌಸ್ ಆಫ್ ಲಕ್ಸುರಿ ಯೋಜನೆಯ ಅಡಿಯಲ್ಲಿ ನಿರ್ಮಾಣವಾಗಲಿರುವ ವಸತಿ ಸಮುಚ್ಚಯದ ಭೂಮಿ ಪೂಜೆ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನಡೆಯಿತು. ಬೆಳಗ್ಗೆ 6 ಸರಿಯಾಗಿ ಗಣಪತಿ ಹವನದೊಂದಿಗೆ ಆರಂಭವಾದ ಕಾರ್ಯಕ್ರಮದ ಬಳಿಕ ಪುತ್ತೂರಿನ ಮಾಯದೇವಸ್ ಇಗರ್ಜಿಯ ಸಹಾಯಕ ಧರ್ಮಗುರುಗಳಾದ ರೆವರೆಂಡ್ ಫಾದರ್ ಮರ್ವಿನ್ ಲೋಬೋರ್ ಅವರು ಧಾರ್ಮಿಕ ಪೂಜೆ ಮತ್ತು ಸ್ಥಳ ಶುದ್ಧಿ ಕಾರ್ಯಕ್ರಮವನ್ನು ನೆರವೇರಿಸಿದರು. ಸಂಕ್ಷಿಪ್ತವಾದ ಸಭಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ರೆವರೆಂಡ್ ಫಾದರ್ ಮರ್ವಿನ್ ಲೋಬೋರ್ ಅವರು ಪ್ರವಚನವನ್ನ ನೀಡಿ ಪಂಚಭೂತಗಳು ಜಗತ್ತನ್ನ ನಿಯಂತ್ರಿಸುವಂತೆ G5 ನೆಕ್ಸಸ್ನ 5 ಜನ ಸ್ನೇಹಿತರು ಸೇರಿಕೊಂಡು ಏಂಜಲ್ ಗಾರ್ಡೇನಿಯಾ ಯೋಜನೆಯನ್ನ ರೂಪಿಸಿ ಅನುಷ್ಠಾನಿಸಲಿರುವುದು ಬೆಳೆಯುತ್ತಿರುವ ಪುತ್ತೂರಿಗೆ ಒಂದು ಗುರುತರವಾದ ಕೊಡುಗೆಯಾಗಿದೆ ಎಂದು ಶ್ಲಾಘಿಸಿದರು. ತನ್ನ ಭೂಮಿಯನ್ನ ಇಂತಹ ಒಂದು ಯೋಜನೆಗಾಗಿ ಬಿಟ್ಟುಕೊಡುವ ಮನಸ್ಸು ಮಾಡಿದ ಭೂಮಾಲೀಕರಾದ ವಿಕ್ಟರ್ ವಾಲ್ಟರ್ ಮತ್ತು ಜಸಿಂತಾ ಮಸ್ಕರಿನಸ್ ದಂಪತಿಗಳನ್ನ ಅವರ ಸೇವೆ ಮಹತ್ತರವಾದುದು ಎಂದರು. G5 ನೆಕ್ಸಸ್ನ ಪಾಲುದಾರರಲ್ಲಿ ಓರ್ವರಾದ ಕೆ ರಾಜೇಂದ್ರ ಪ್ರಸಾದ್ ಶೆಟ್ಟಿ ಎಣ್ಮೂರು ಅವರು ಮಾತನಾಡಿ ಸಂಸ್ಥೆಯ ಹಿನ್ನೆಲೆ ಮತ್ತು ಭವಿಷ್ಯದ ಯೋಜನೆಗಳನ್ನು ಬಿಚ್ಚಿಟ್ಟರು. ಅವರ ಜೊತೆಗೆ ಕೈ ಜೋಡಿಸಿರುವ ಯತೀಶ್ ಪೂಜಾರಿ, ಪ್ರಸಾದ್ ಕೆಎನ್, ನಿತಿನ್ ಪಕ್ಕಳ ಮತ್ತು ನಿತಿನ್ ಮಂಗಳ ಅವರ ಸಹಕಾರಗಳನ್ನು ಸ್ಮರಿಸಿಕೊಂಡರು. ಏಂಜಲ್ ಗಾರ್ಡೇನಿಯಾ ಯೋಜನೆಯ ವಾಸ್ತು ಮತ್ತು ಕಟ್ಟಡ ವಿನ್ಯಾಸಕಾರರಾದ ಎಂಐಟಿ ಮಣಿಪಾಲ ಪ್ರೊಫೆಸರ್ ಧನಪ್ರಕಾಶ್ ಅವರು ಮಾತನಾಡಿ ಸದರಿ ಯೋಜನೆಯು ಹೇಗೆ ವಿಭಿನ್ನವಾಗಿದೆ ಮತ್ತು ಸಕಲ ವ್ಯವಸ್ಥೆಗಳನ್ನು ಹೊಂದಿದೆ ಎನ್ನುವುದರ ಕುರಿತಾಗಿ ಮಾಹಿತಿಯನ್ನ ನೀಡಿದರು. ಭೂಮಾಲೀಕರಾದ ವಿಕ್ಟರ್ ವಾಲ್ಟರ್ ಮತ್ತು ಜಸಿಂತಾ ಮಸ್ಕರಿನಸ್ ದಂಪತಿಗಳನ್ನು G5 ನೆಕ್ಸಸ್ನ ವತಿಯಿಂದ ಸನ್ಮಾನಿಸಲಾಯಿತು. ಧರ್ಮ ಗುರುಗಳಾದ ರೆವರೆಂಡ್ ಫಾದರ್ ಮರ್ವಿನ್ ಲೋಬೋರ್ ಅವರು ಸನ್ಮಾನವನ್ನ ನೆರವೇರಿಸಿದರು. ಏಂಜಲ್ ಗಾರ್ಡೇನಿಯಾ ಯೋಜನೆಯ ಸಮಗ್ರ ಯೋಜನೆಯ ಮಾಹಿತಿಗಳುಳ್ಳ ಸುಂದರವಾದ ಕರಪತ್ರವನ್ನು ರೆವರೆಂಡ್ ಫಾದರ್ ಮರ್ವಿನ್ ಲೋಬೋ ಅವರು ಬಿಡುಗಡೆಗೊಳಿಸಿ ಶುಭ ಹಾರೈಸಿದರು. ವಿಶ್ರಾಂತ ಪ್ರಾಂಶುಪಾಲ ನ್ಯೂಸ್ ಪುತ್ತೂರಿನ ಅಧ್ಯಕ್ಷ ಸೀತಾರಾಮ ಕೇವಳ ಅವರು ನಿರೂಪಿಸಿದರು. ಕಾರ್ಯಕ್ರಮದಲ್ಲಿ ಧರ್ಮಗುರುಗಳು ಮತ್ತು ಭೂಮಾಲೀಕ ದಂಪತಿಗಳನ್ನ ಯತೀಶ್ ಪೂಜಾರಿ, ಪ್ರಸಾದ್ ಕೆಎನ್ ಮತ್ತು ನಿತಿನ್ ಮಂಗಳ ಪುಷ್ಪಗುಚ್ಛ ನೀಡಿ ಸ್ವಾಗತಿಸಿದರು. ಉದ್ಯಮಿ ಪ್ರಭಾಕರ ಶೆಟ್ಟಿ ವಿಟ್ಲ, ರತನ್ ನಾಯಕ್ ಕರ್ನೂರು ಗುತ್ತು, ವಿಶ್ರಾಂತ ಸಮಾಜ ಕಾರ್ಯ ಪ್ರೊಫೆಸರ್ ಪೌಲ್ ಹೆರಾಲ್ಡ್ ಮಸ್ಕರಿನಸ್, ವಿನ್ಸೆಂಟ್ ಮಸ್ಕರಿನಸ್ ಮತ್ತು ಜೆರಾಲ್ಡ್ ವೇಗಸ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ವಿವೇಕಾನಂದ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನ ಮುಖ್ಯೋಪಾಧ್ಯಾಯರಾದ ಸತೀಶ್ ರೈ, ಪ್ರೇರಣಾ ಪುತ್ತೂರು ಇದರ ಆಡಳಿತ ನಿರ್ದೇಶಕ ಮುರಳೀಧರ ಕೆಎಲ್, ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ ಇದರ ನಿರ್ದೇಶಕ ಪ್ರವೀಣ್ ಕುಂಟ್ಯಾನ, ನ್ಯೂಸ್ ಪುತ್ತೂರು ಇದರ ಕಾರ್ಯನಿರ್ವಾಹಕ ನಿರ್ದೇಶಕ ನಾಗೇಶ್ ಕೆಡಂಜಿ, ಪ್ರೇರಣಾ ಪ್ರಾಪರ್ಟೀಸ್ ಇದರ ಕಾರ್ಯದರ್ಶಿ ವಸಂತ ವೀರಮಂಗಲ, ನಳಿಲು ಶ್ರೀ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಸರ ಸಂತೋಷ್ ಕುಮಾರ್ ರೈ ಮತ್ತು ಅನೇಕ ಗಣ್ಯರು ಉಪಸ್ಥಿತರಿದ್ದು ಶುಭ ಹಾರೈಸಿದರು. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.